ಎಲ್ಲಿ ಚೋಕ್ಲೇಟ್ ಪತ್ತಿನ ಮಲ್ಲಕ್ಲೆಗೆ ಬೋರ್ಡಿತ್ತಿನ ಕುಂಟುಲು ಗೃಹ ಬಳಕೆದ ವಸ್ತುಲು ಉಪ್ಪುನ ಡೇ ಟು ಡೇ ಶಾಪಿಂಗ್ ಸೆಂಟರ್ ದೇಳಕಟ್ಟೆಡು ಏನಪೊಯ್ಯ ಆಸ್ಪತ್ರೆದ ಎದುರುಡು ಅಬ್ದುಲ್ ನೌಶಿಕ್ ಟಿಎಂ ಇಜಾದ್ ಸಾದಿಕ್ ಕೊಚ್ಚೇರಿನ ಮಾಲಕತ್ತೋಡು ಶನಿವಾರ ಶುಭಾರಂಭ ಪಡೆತನು. ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆನ ವುಡ್ಲ್ಯಾಂಡ್ ಬೋರ್ಡ್ಸ್ ಮಾಲಕರು ಎಎಚ್ ಮಹಮೂದ್ ರಿಬ್ಬನ್ ಕತ್ತೆರ್ದು ಶಾಪಿಂಗ್ ಸೆಂಟರ್ನು ಉದೀಪನ ಮಾಡ್ತಾರೆ. ಜನಗಳಿಗೆ ಕಡಿಮೆ ಬಿಲೆಟ್ ಎಡ್ಡೆ ಗುಣಮಟ್ಟದ ವಸ್ತುಲು ತಿಕ್ಕುಲಕ ಮೂಲ ಮಲ್ತದೇರು ಗ್ರಾಹಕರು ಸಹಕಾರ ಕೊರದು ಯಶಸ್ವಿ ಆಪ್ಲಕ ಮಲ್ಪಲೆ ಪಂಡದ ಹಾರೈಸಿರು. ದೇರ್ಲಕಟ್ಟೆಯಲ್ಲಿ ಡೇ ಟು ಡೇ ಕಲೆಕ್ಷನ್ ഷോപ്പിംഗ് സെന്ററിന്റെ ഉദ്ഘാടനം ഇപ്പോൾ അൽഹംദുലില്ലാ അള്ളാഹുവിനെ ഞാൻ പ്രാർത്ഥിക്കുന്നു. ദ്വാരം നല്ല കച്ചവടം ഈ ഷോപ്പിൽ പറ്റുന്നു. ಇದು ಇಲ್ಲಿ ಎಲ್ಲ ಐಟಮಿನ ಭಾಳ ಕಡಿಮೆಯಲ್ಲಿ ಒಂದೊಂದು ಪೀಸಿಗೆ ಇಷ್ಟ ಅಂತ ಹೇಳಿ ನಾವು ಒಂದು ಅಂಗಡಿಗೆ ಹೋದರೆ 100-150 ಕೊಡುವಂಥದ್ದು ಅಲ್ಲಿ ನೋಡುವಾಗ 70 ರೂಪಾಯಿಗೆ ಇವರು 70 ರೇಟ್ ಆಗಿದ್ದಾರೆ. ಭಾಳ ಅರ್ಧಕ್ಕೆ ಅರ್ಧ ರೇಟ್ ಹಾಗೆ ಕಾಣ್ತದೆ. ಆದ್ದರಿಂದ ನಾವು ಊರಿನವರು ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಸಂಸ್ಥೆಯನ್ನು ಮೇಲೆ ತರಲಿಕ್ಕೆ ಪ್ರಯತ್ನಿಸಬೇಕೆಂದಲ್ಲಿ ಬಹಳ ಕಳಕಳಿಯಿಂದ ನಾನು ವಿನಂತಿಸ್ತೇನೆ. ಮಲ್ಲಬಿನಿರಾದ ಪಾಲ್ಪಡೆಯಿನ ನಿವೃತ್ತ ಸೇನಾನಿ ಮಾಜಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀ ಕೃಷ್ಣಗಟ್ಟಿ ಎಡ್ಡೆ ಮಳಿಗೆಯನ್ನು ಮೂಲ ಶುರು ಮಾಡಿದ್ದಾರೆ. ಇದರ ಪೇರಚನನ್ನು ನಮ್ಮ ಪಡೆಯೊಂಡು ಪಣದು ಸಂಸ್ಥೆಗೂ ಶುಭ ಹಾರೈಸಿದರು. ಈ ಗ್ರಾಮಾಂತರ ಪ್ರದೇಶದ ಜನರಿಗೆ ಒಂದು ತುಂಬ ಸಂತೋಷದ ಒಂದು ಸ್ವೀಟ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತು ವಿಜಯದಶಮಿ ದಿವಸ ಈ ಗ್ರಾಮಾಂತರ ಪ್ರದೇಶದಲ್ಲಿ ಭಾಳ ಚೀಪ್ ಅಂದರೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿಯಿಂದ ಸುರಿದ ಮಕ್ಕಳ ಸಣ್ಣ ಸಣ್ಣ ಡ್ರೆಸ್ಗಳಿಗೆ ಎಲ್ಲ ಲೇಡೀಸು ಫ್ಯಾನ್ಸಿ ಸೆಂಟರ್ ಇರ್ಬೋದು ಎಲ್ಲ ಬೇಕಾದ ಯಾವುದೇ ಬೇಕು ಅಂಥ ಐಟಮ್ಸ್ ಇಲ್ಲಿ ತುಂಬ ಚೀಪಿಗೆ ಸಿಗ್ತದೆ. ಇವರು ಕೆಲವು ಇವರ ಕಂಪನಿ ಕೆಲವು ಇದರಲ್ಲಿ ಸೂರತ್ಕಲ್ ಮಂಗಳೂರು ಮತ್ತು ಹಾಸನ ಮತ್ತು ಬೇಲೂರು ಮತ್ತು ಇಂಥ ಮಡಿಕೇರಿ ಇಂಥದ್ರಲ್ಲಿ ಅವರು ಹಾಕಿದ್ದಾರೆ. ಈ ದೇರ್ಲಕಟ್ಟೆ ಪ್ರದೇಶ ಇದು ಹೊಸತಾಗಿ ಬಂದಿದೆ. ಇಂಥ ಈ ಒಂದು ಸಂದರ್ಭದಲ್ಲಿ ನಾವು ದೇವರ ಹತ್ರ ಬೇಡುವುದಿಷ್ಟೇ, ಅವರು ಬಂದು ನಮ್ಮ ಈ ಊರಿನಲ್ಲಿ ಒಂದು ಶಾಪನ್ನು ಹಾಕಿದ್ದಾರೆ. ಇದರೆಲ್ಲ ಸದುಪಯೋಗ ನಾವು ಪಡ್ಕೊಳ್ಬೇಕು. ಅದು ಅಲ್ಲ, ನಮ್ಮ ಗ್ರಾಮಾಂತರದಲ್ಲಿ ಎಷ್ಟೋ ಮಂದಿ ಒಳಗಡೆ ಗೊತ್ತಿಲ್ಲ, ಎಲ್ಲ ಮಂಗಳೂರಿಗೆ ಅಂತ ಹೋಗ್ತಾ ಇದ್ದಾರೆ. ಹತ್ತಿರದಲ್ಲಿ ಸಿಕ್ಕುವಂಥ ಎಲ್ಲ ಸಾಮಾನುಗಳು ನಾನೀಗ ನೋಡುವಾಗ ತುಂಬ ಸಾಮಾನುಗಳು ಒಂದು 100, 200, 500 ರೂಪಾಯಿಂದ ತುಂಬ ಸಿಗ್ತದೆ. ಮನೆ ಬೇಕಾದ ಮನೆ ಐಟಮ್ಸ್ ಎಲ್ಲ ಇದೆ.
ಏನು ಅವರಿಗೆ ಬೇಕಾದ ಎಲ್ಲ ಸೌಕರ್ಯದಲ್ಲಿ ಸಿಗ್ತದೆ. ಹಾಗೆ ಒಂದು ಸಲ ಬಂದು ವಿಸಿಟ್ ಕೊಡಿ, ನಮ್ಮ ಎಲ್ಲ ಸಹಕಾರ ಅವರಿಗೆ ಕೊಡಬೇಕು. ಅದೇ ರೀತಿ ಇವತ್ತು ನಮ್ಮ ಕನ್ನಡ ಸ್ವಾಮಿಗಳ ಮಾಲೀಕರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಫಸ್ಟ್ ಅವರೇ ಮೊದಲು ಮಾಡಿ ಎಲ್ಲ ಒಳ್ಳೆ ಜನರಿಗೆಲ್ಲ ಸಹಕಾರ ಸಿಕ್ಕಿದೆ. ಅವರ ಒಂದು ಕೈಗುಣ ಅಂತ ಹೇಳ್ಬೋದು. ಅವರು ಹಾಕಿದಂಥ ಉದ್ಘಾಟನೆ ಮಾಡಿದಂಥ ಈ ಒಂದು ಶಾಪಿಂಗ್ ಸೆಂಟರ್ ಇನ್ನೂ ಹೆಚ್ಚಿನ ಉತ್ಪತ್ತಿ ದೊರಕಿಸಿ ಇದರಿಂದ ಜನರಿಗೆಲ್ಲ ಪ್ರಯೋಜನ ಆಗಬೇಕಂತ ನಾವು ಕೇಳಿದ್ದೆ, ಅವರೆಲ್ಲ ಬೇಡಿಕೊಳ್ತಾ ಈ ಸಂಸ್ಥೆ ಎಡ್ಡೆ ರೀತಿಡು ದುಂಬಾರೇಡು ಪಂಡದು ಜಾಕಿರ್ ಯಾದ್ಗಾರ್ ಸಕಲೇಶ್ಪುರ ಹಾರೈಸಿರು. ಇಂದು ಡೇ ಟು ಡೇ ಸಂಸ್ಥೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಕರ್ನಾಟಕ ಸಾಮಿಲ್ನ ಮಾಲೀಕರಾದ ಮೊಹಮ್ಮದ್ ಹಾಜಿ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಕೃಷ್ಣಗಟ್ಟಿ ಅವರೇ, ಹಾಗೂ ಕರ್ನಾಟಕ ಸಮೂಹ ಸಂಸ್ಥೆಯ ಎಲ್ಲ ಅವರ ಸತ್ತಾರಾಗಲಿ ಅಬ್ದುಲ್ಲಾ ಅವರು ಎಲ್ಲರೂ ಬಂದಿದ್ದಾರೆ. ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಕರ್ನಾಟಕ ಸಾಮಿಲ್ಸ್ದ KM ಅಬ್ದುಲ್ಲಾ ಬೊಕ್ಕ ಸಹೋದರರು ಸಮಾಜ ಸೇವಕರು ಕುಡ್ಲ ವಿಧಾನಸಭಾ ಕ್ಷೇತ್ರ ಇಂಟಕ್ತ ಶ್ರೀ ಮುನೀರ್ ಬಾಬಾ ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಮಾಲಕರು ಅಬ್ದುಲ್ ನೌಶಿಕ್, TM ಇಜಾಜ್, ಸಾದಿಕ್ ಕೊಚ್ಚಿ ತಂಕ್ಲನ ಸಂಸ್ಥೆಗೆ ಗ್ರಾಹಕ ಬಂಧುಲಿನ ಸಹಕಾರ ಕೆರುಂಡರು.